ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಆರಂಭವಾಗಿದೆ. ಕೈ ನಾಯಕನಿಗೆ ಟಕ್ಕರ್ ಕೊಡಲು ಯುವ ನಾಯಕ ಇಲಿಯಾಸ್ ಇಲ್ಲು ಸ್ಪರ್ಧಿಸಲು ನಿರ್ಧರಿಸಿದ್ದು ಆಂತರಿಕ ಭಿನ್ನಾಭಿಪ್ರಾಯ ಹೊರಬಿದ್ದಿದೆ. ಶೃಂಗೇರಿ ಕ್ಷೇತ್ರದ ಶಾಸಕರ ನಡೆಗೆ ಅಸಮಾಧಾನ ಪಟ್ಟು ಈ ನಿರ್ಧಾರವನ್ನ ಕೈಗೊಂಡಿರುವುದಾಗಿ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಹಾಗೆ ವೋಟರ್ಸ್ಗಳಿಗೆ ಮತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆನೇ ಕೊಡಲ್ಲ. ಈ ಮೂಲಕವಾಗಿ ಸ್ವತಂತ್ರವಾಗಿ ನಾನು ಈ ಬಾರಿ ಶೃಂಗೇರಿ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಾನು ಸ್ಪರ್ಧಿಸ್ತಿದ್ದೀನಿ. ಹಾಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವುದೇ ರೀತಿ ಆಗಿಲ್ಲ. ಹಾಗೆ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಆರೋಗ್ಯ ಕೇಂದ್ರಗಳಿರ್ಬೋದು, ಗೌರ್ಮೆಂಟ್ ಶಾಲೆಗಳಿರ್ಬೋದು, ಬೇಕಾಗಿರೋದು ಕಡೆ ಇವರು ಒಂದು 1 ಲಕ್ಷ ಖರ್ಚು ಮಾಡಿದರೆ 100 ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ಅದು ಬಿಟ್ಟು ಇವರು ಯಾರ್ದೋ ತೋಟದೊಳಗೆ ಚೆಕ್ ಡ್ಯಾಮ್ ಮಾಡ್ತಾರೆ, ಅದಕ್ಕೆ 35 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ, 12 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಈ ಥರ ಉದಾಹರಣೆಗಳು ಸಾಕ್ಷಿ ಸಮೇತ ನನ್ನ ಹತ್ರ ಇದೆ. ಈ ಥರ ಬೇಜಾರಾಗಿ ಮತ್ತು ಬಡವ ಮನೆ ಹುಡುಗ, ನಾನು ಬಡವನೇ, ಬಡವ್ರ ನೋವೇನೋ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಮ ಮನೆಗೆ ನಾನು ಬಂದು ಭೇಟಿ ಕೊಡ್ತೀನಿ, ಹಳ್ಳಿಯಲ್ಲಿ ನಾನು ಬರ್ತೀನಿ.